35 ವರ್ಷ ಕಂಬಳ ಮಾಡಿಸಿದ್ದು, 35 ವರ್ಷದಿಂದ ಕಂಬಳ ಕೋಣವನ್ನು ಸಾಕಿದ್ದು ನಾನು. ಸ್ವತಃ ಕೋಣವನ್ನು ಓಡಿಸೋದು, ಯಾರು ಬಾಡಿಗೆ ಕೋಣವನ್ನು ಓಡಿಸೋದಲ್ಲ. ಅದೆಲ್ಲ ನೋವು ನನಗೆ ಮಾತ್ರ ಇರೋದು, ಎಲ್ಲರಿಗಿಲ್ಲ. ಬೆಂಗಳೂರು ಕಂಬಳಕ್ಕೆ ಏನಾದರೂ ಸ್ಪೆಷಲ್ ರೆಡಿ ಆಗಿದ್ದೀರಾ? ಕೋಣ ಅಲ್ಲಿ ಹೋಗುವವರೆಗೆ ಮಾತ್ರ ಎಲ್ಲ ನಾವು ಮಾಡ್ತೇವೆ ಅಂತ ಹೇಳೋದು, ಮತ್ತೆ ಕೋಣದವರನ್ನು ಕೇಳೋದಿಲ್ಲ. ನಮ್ಮದು ಕೋಣ ಎಲ್ಲಾದರೂ ತೊಂದರೆ ಆದರೆ ನಮಗೆ ತೊಂದರೆ ಆಗ್ತದಲ್ಲ, ಅದಕ್ಕೆ ನಾವು ನಮ್ಮ ಜಾಗೃತಿ ನಾವು ಮಾಡೋದು. ಎಲ್ಲಿ ಕಂಬಳ ಮಾಡಿದ್ರೆ ನಾವು ಹೋಗ್ಬೇಕು ಎಲ್ಲರೂ. ನಾವು ಇಷ್ಟು ಕಷ್ಟಪಟ್ಟು ಸಾಕಿದಂಥ ಕೋಣಗಳನ್ನು 350-400 ಕಿಲೋಮೀಟರ್ ಇಲ್ಲಿಂದ ಕೊಂಡು ಹೋಗಿ ರಾತ್ರಿ ಆಗಲು ಅದು ಅಷ್ಟು ಟ್ರಾವೆಲ್ ಮಾಡಲಿಕ್ಕೆ ಭಾರಿ ಕಷ್ಟ. ಅವರಿಗೆಲ್ಲ ಮೈ ಹುಷಾರಿಲ್ಲ, ಆದರೂ ನಾವು ತಯಾರಾಗಿದ್ದೇವೆ. ತಾತ, ಬುಟ್ಟಿಮಾರು, ಬೊಲ್ಲ, ಕುದ್ರಾಡಿ, ಅಲೆಯವರು, ಅದೆಲ್ಲ ಸ್ಟಾರ್. ಇವರೆಲ್ಲ ಸಿನಿಮಾ ಸ್ಟಾರ್ಗಳು, ನಾಳೆ ಕೋಣಗಳು ಕಂಬಳದಲ್ಲಿ. ಈ ಸ್ಟಾರ್ಗಳೆಲ್ಲ MLA MP ಮಿನಿಸ್ಟರ್ ಸ್ಟಾರ್ ಅಲ್ಲ, ಸ್ಟಾರ್ ಇವರು ಕೋಣಗಳನ್ನು ತಗೊಳ್ಳೋಕ್ಕೆ ವರ್ಷಕ್ಕೆ 1 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಬೆಂಗಳೂರು ಕಂಬಳ ನಮ್ಮ ಕಂಬಳ ಅನ್ನುವಂಥ ಸಂಭ್ರಮದಲ್ಲಿ ಇಡೀ ಕರ್ನಾಟಕ ಇದೆ. ಬೆಂಗಳೂರು ಕಂಬಳಕ್ಕೆ ಎಲ್ಲ ಸಿದ್ಧತೆಗಳು ಆಗ್ತಾ ಇದೆ. ಬೆಂಗಳೂರು ಕಂಬಳಕ್ಕೆ ನಮ್ಮ ಕೋಣೆಗಳು ಹೋಗ್ತಾ ಇದ್ದಾವೆ. ನಮ್ಮೂರನ್ನ ದೂಜ ಹೋಗ್ತಿದ್ದಾನೆ, ನಮ್ಮೂರನ್ನ ಕಾಟಿ ಹೋಗ್ತಿದ್ದಾನೆ, ನಮ್ಮೂರನ್ನ ಮುನ್ನ ಹೋಗ್ತಿದ್ದಾನೆ, ನಮ್ಮೂರನ್ನ ಚಾಂಪಿಯನ್ ಮತ್ತೊಬ್ಬ ಹೋಗ್ತಾ ಇದ್ದಾನೆ ಅನ್ನುವಂಥ ಖುಷಿಯಲ್ಲಿ ಕಂಬಳ ಪ್ರೇಮಿಗಳಿದ್ದಾರೆ. ಬೆಂಗಳೂರಿನ ಕಂಬಳದ ಕರೆ 151 ಮೀಟರ್ ಅಂತೆ, ದೊಡ್ಡ ಕರೆ ಅಂತೆ ಅನ್ನುವಂಥದ್ದಿದೆ. ಆದರೆ ಬೆಂಗಳೂರಿನ ಕಂಬಳಕ್ಕೆ ನಮ್ಮ ಊರಿನ ಕೋಣಗಳ ಜೊತೆಗೆ ಅದನ್ನು ತೆಗೆದುಕೊಂಡು ಬೆಂಗಳೂರು ತನಕ ಹೋಗೋದ್ರ ಬಗ್ಗೆ ಯಾವ ರೀತಿಯಾಗಿ ಮಾನಸಿಕವಾಗಿ ನಮ್ಮವ್ರು ರೆಡಿಯಾಗಿದ್ದಾರೆ. ಜೊತೆಗೆ ಇವತ್ತು ನಾವು ಎರ್ಮಾಳಿಗೆ ಬಂದೇವೆ. ಎರ್ಮಾಳಿಯ ರೋಹಿತ್ ಹೆಗಡೆ ಅವರು ನಮ್ಮ ಜೊತೆಗಿದ್ದಾರೆ. ರೋಹಿತ್ ಹೆಗಡೆ ಅವರ ಬಗ್ಗೆ ಹೇಳಬೇಕು. ಅವರು ಅತ್ಯುತ್ತಮವಾದಂತಹ ಸ್ಪ್ರಿಂಟರ್ ಅಥವಾ 400-800 ಮೀಟರ್ ಓಟದಲ್ಲಿ ರಾಷ್ಟ್ರೀಯ ದಾಖಲೆಗಳನ್ನು ಹೊಂದಿರುವವರು ಮತ್ತು ಯೂನಿವರ್ಸಿಟಿಯಲ್ಲಿಯೂ ಕೂಡ ದಾಖಲೆಗಳನ್ನು ಹೊಂದಿರುವವರು. ಆನಂತರ ಸ್ಪೋರ್ಟ್ಸ್ ಕೋಟಾದಲ್ಲಿ ಕೆಲಸವನ್ನು ಗಿಟ್ಟಿಸಿಕೊಂಡವರು. ಸರ್ಕಾರಿ ಕೆಲಸದಲ್ಲಿ ಮುಂಬೈಯಲ್ಲಿ ಇದ್ದವರು, ಅದು ಕೂಡ ಕಸ್ಟಮ್ಸ್ನಲ್ಲಿ AC ಆಗಿದ್ದವರು. ಈಗ ನಮ್ಮ ಜೊತೆಗಿದ್ದಾರೆ. ಆ ನಂತರ ರಿಟೈರ್ಡ್ ಆದ ನಂತರ ಮನೆಯಲ್ಲಿ ಇದ್ದಂತಹ ಗುತ್ತಿನ ಮನೆಯ ಆ ಗತ್ತನ್ನು ಮತ್ತಷ್ಟು ಹೆಚ್ಚಿಸಿದವರು. ಅಲ್ಲಿನ ಕಂಬಳದ ಆ ಒಂದು ಕ್ರೇಜ್ ಏನಿತ್ತು ಅದನ್ನು ಮತ್ತಷ್ಟು ಮೇಲ್ಮುಖವಾಗಿ ಬಹಳ ಎತ್ತರಕ್ಕೆ ಏರಿಸಿದವರು ರೋಹಿತ್ ಹೆಗ್ಡೆ ಅವರು. ನಮಸ್ತೆ. ನಮಸ್ಕಾರ. ಕಂಬಳ, ನಮ್ಮ ಕಂಬಳ, ಬೆಂಗಳೂರು ಕಂಬಳ ಹೇಗೆ ರೆಡಿಯಾಗಿದ್ದೀರಿ? ನೋಡಿ, ನಮ್ಮ ಕಂಬಳ, ಬ್ಯಾಂಗ್ಳೂರು ಕಂಬಳ ನಮ್ಮ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಈಗ ಬರದ ಸಿದ್ಧತೆ ನಡೆಯುತ್ತಾ ಉಂಟು. ಅವರು ಬಂದು ಮೊದಲು ನಾನು ಆಗ ಅಧ್ಯಕ್ಷ ಆಗಿದ್ದೆ, ನನಗೆ ಫೋನ್ ಮಾಡಿದರು. ನಾವೊಂದು ಬೆಂಗಳೂರಿನಲ್ಲಿ ಕಂಬಳ ಮಾಡುವ ಒಂದು ಯೋಚನೆಯಲ್ಲಿದ್ದೇವೆ, ಹೇಗೆ ಕೋಣವನ್ನು ಕೊಂಡೋಗಲಿಕ್ಕೆ ಸಾಧ್ಯವ ಅಂತ. ಕೋಣವನ್ನು ಕೊಂಡೋಗೋದು ಭಾಳ ಇಂಪಾರ್ಟೆಂಟ್ ಅಲ್ಲ, ಕೋಣವನ್ನು ಕೊಂಡೋಗ್ಬೋದು, ಭಾರಿ ಕಷ್ಟ, ಕೊಂಡೋಗೋದು ಕಷ್ಟ. ಆದರೂ ಲಾರಿಯಲ್ಲಿ ಹಿಡ್ಕೊಂಡು ನಾವು ಹೋಗ್ಬೋದು. ಕೋಣವನ್ನು ಕೊಂಡು ಹೋದ ನಂತರ ಅಲ್ಲಿ ನಮಗೆ ಬೇಕಾದ ಫೆಸಿಲಿಟಿ ಏನು, ಅದು ಇಂಪಾರ್ಟೆಂಟ್. ಕರೆ ಬೇಕು, ಒಳ್ಳೆಯ ಕರೆ ಬೇಕು, ಕೋಣಗಳಿಗೆ ತೊಂದರೆ ಆಗಬಾರದು. 350 ಕಿಲೋಮೀಟರಿಂದ ನಾವು ಎಷ್ಟು ಕಷ್ಟಪಟ್ಟು ಕೊಂಡೋಗಿ ಅಲ್ಲಿ ನಮಗೆ ಬೇಕಾದಂಥ ಕರೆ, ನೀರು, ಮತ್ತು ಅಲ್ಲಿ ನಾವು ಕೋಣ ಕಟ್ಟುವ ಸ್ಥಳ ಅಂದರೆ ಈಗ ಕೋಣ ಇಲ್ಲಿ ಬೇಕಾದಷ್ಟು ಜಾಗ ಇದೆ. ನಮಗೆ ಪ್ರತಿ ಕಂಬಳ ನಡೆಯುವಲ್ಲಿ ಬೇಕಾದಷ್ಟು ಜಾಗ ಇದೆ. ಒಂದು ಕಿಲೋಮೀಟರ್ವರೆಗೆ ಎಲ್ಲ ಕಂಬಳದ್ದೇ ಗದ್ದೆ ಅಂತ ಹೇಳ್ಬೋದು. ಎಲ್ಲ ನಮ್ಮ ಈಗ ಕಟ್ಪಾಡಿ ಕಂಬಳದ ನಾನು 35 ವರ್ಷದಿಂದ ಅಧ್ಯಕ್ಷನಾಗಿದ್ದೇನೆ. ಕಂಬಳ ಸಾಧಾರಣ ಒಂದು ಅರ್ಧ ಕಿಲೋಮೀಟರ್ ವಿಸ್ತೀರ್ಣ, ಒಂದು 25-30 ಎಕರೆ ಜಾಗ ಕಂಬಳಕ್ಕೆ ಬೇಕು. ಯಾಕಂದರೆ ಕಂಬಳ ಕೋಣ ಕಟ್ಟುವ ಹತ್ತಿರ ಅವ್ರದ್ದು ನಮ್ಮದು ಲಾರಿ ಬೇಕು ಅಲ್ಲಿ ಒಂದು. ನಮಗೆ ಕೂತ್ಕೊಳ್ಳಿಕ್ಕೆ ಹೀಗೆ ಬಿಸಿಲಿ ಹಗಲು ರಾತ್ರಿ ಕೂತ್ಕೊಳ್ಳಿಕ್ಕೆ ನಮಗೆ ಕಾರು ಬೇಕು. ಎಲ್ಲ ಕಂಬಳದ ಕೋಣರ ಯಜಮಾನರ ಹತ್ರ ಕಾರು ಉಂಟು. ಎಲ್ಲ ಕೋಣಗಳನ್ನು ಕೊಂಡೋಗೋದು ಒಂದು ಟೆಂಪೋ ಉಂಟು. ಆ ಟೆಂಪೋದಲ್ಲಿ ಅಡಿಗೆ ಸಾಮಾನು, ಬೈ ಹುಲ್ಲು, ಈಗ ಮಳೆ ಬಂದರೆ ಏನು ಮಾಡೋದು, ಬೈ ಹುಲ್ಲು ಹೊರಗಿಟ್ಟರೆ ಅದು ಹಾಳಾಗ್ತದೆ. ನೆಕ್ಸ್ಟ್ ಬೆಂಗಳೂರಿನಲ್ಲಿ ಎಲ್ಲಿ ಬೈ ತರುವುದು, ಅದೆಲ್ಲ ಸಾಧ್ಯ ಇಲ್ಲ. ಆದ್ದರಿಂದ ಅದನ್ನೆಲ್ಲ ಮೊದಲು ನೋಡಬೇಕು ನಾವು. ಕಂಬಳದ ಕೋಣಗಳ ಮಾಲೀಕನಾಗಿ ನಾನು ಹೇಳೋದಂದರೆ, ಕೋಣಗಳಿಗೆ ನೀವು ಅನುಷ್ಕಾ ಶರ್ಮಾ, ಐಶ್ವರ್ಯ ರೈ, ಅನುಷ್ಕಾ ಶೆಟ್ಟಿ, ಐಶ್ವರ್ಯ ರೈ, ಸುನಿಲ್ ಶೆಟ್ಟಿ, ಕಮಲ್ ಹಾಸನ್, ಇವನು ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು, ಯಡಿಯೂರಪ್ಪನವರು ಬಂದರೆ ನಮಗೇನು ಪ್ರಯೋಜನ ಇಲ್ಲ, ನಮಗೇನಾಗಲಿಕ್ಕಿಲ್ಲ. ಅದರಲ್ಲಿ ನಾವು ಕಷ್ಟಪಟ್ಟು ನಾವು ಕೋಣಗಳನ್ನು ಸಾಕಿ 350 ಸಾಕಿ ಅದಕ್ಕೆ ಬೇಕಾದ ಸವಲತ್ತು ಇದ್ದರೆ ಮಾತ್ರ ಕಂಬಳಕ್ಕೆ ಹೋಗೋದಂತ ನಾವು ಹೇಳಿದ್ದೇವೆ ಮೊದಲಿಂದಲೂ. ನಮಗೆ ಬೇಕಾದ ಸೌಲಭ್ಯ ಬೇಕು. ನಾವು ಇದರಲ್ಲಿ ಯಾರು ಫೆಸಿಲಿಟಿ ಕೊಟ್ಟು ಸಬ್ಸಿಡಿ ಕೊಟ್ಟು ಕೋಣ ಸಾಕೋದಲ್ಲ. ನಾವು ಬೆವರು ಸುರಿಸಿದ ಹಣದಿಂದ ನಾವು ಕೋಣಗಳನ್ನು ತೆಗೆದುಕೊಂಡು ನಾವು ಸಾಕಿ ನಾವು ಕಂಬಳಕ್ಕೆ ಕೊಳ್ಳೋದು. ಬೆಂಗಳೂರು ಕಂಬಳ ಸಂಭ್ರಮ ಉಂಟು, ಸಂಭ್ರಮ ಬೇಕು, ಸಂಭ್ರಮ ಬೇಡ ಅಂತ ಹೇಳೋದಲ್ಲ. ಸಂಭ್ರಮದೊಟ್ಟಿಗೆ ಕೋಣಗಳಿಗೆ ಸಹ ಫೆಸಿಲಿಟಿ ಕೊಡಬೇಕು.
ಅದು ನಮ್ಮದು ಮೊದಲು ಆದ್ಯತೆ ನಮ್ಮದು. ಈಗ ಆಯ್ತು, ಸಿದ್ಧತೆ ಆಗ್ತಾ ಇದೆ, ಇನ್ನೇನು ತೆರಳಲಿಕ್ಕೆ ಅಣಿಯಾಗಿದ್ದೀರಿ. ನಿಮ್ಮದು ಎಷ್ಟು ಜೊತೆ ಕೋಣಗಳು ಬೆಂಗಳೂರಿಗೆ? ನಮ್ಮದು ಹಗ್ಗ ಹಿರಿಯ ವಿಭಾಗದಲ್ಲಿ AB ಅಂತ ನಾವು ಆಲ್ರೆಡಿ ಎಂಟ್ರಿ ಮಾಡಿದ್ದೇವೆ. ಮತ್ತು ಒಂದು ಹಗ್ಗ ಕಿರಿಯ ವಿಭಾಗದಲ್ಲಿ ಸಹ ನಮ್ಮದು ಉಂಟು. 3 ಜೊತೆ ಕೋಣ ನಾವು ಹೋಗ್ತೇವೆ. ಅದೇನು ಹೋಗ್ತೇವೆ, ಕಂಬಳ ಕೋಣಕ್ಕೆ ಏನಾದರೂ ಹೋಗ್ತೇವೆ. ಆದರೆ ಅಲ್ಲಿ ಫೆಸಿಲಿಟಿ ಕೊಡೋದಿದ್ದರೆ ಮಾತ್ರ ಮಸ್ತ್ ನಮಗೆ ಬೇಸರ ಆಗಲಿಕ್ಕೆ ಚಾನ್ಸ್ ಉಂಟು. ಓಕೆ, ಕಂಬಳ ನಾನು ಒಬ್ಬನೇ ಅಲ್ಲ, ಎಲ್ಲ ಯಜಮಾನರಿಗೂ ಸಹ ಅದರ ಬಗ್ಗೆ ಚಿಂತೆ ಇದೆ. ಈಗ ಎಲ್ಲರೂ ನನಗೆ ಸಹ ಫೋನ್ ಮಾಡ್ತಿದ್ದಾರೆ, ನೀವು ಹೋಗಿದ್ದೀರಾ, ನೀವು ನೋಡಿದ್ದೀರಾ, ಅದರಲ್ಲೆಲ್ಲ ಫೆಸಿಲಿಟಿ ಹೇಗೆ ಉಂಟು, ಅಲ್ಲಿ ಕೋಣಗಳು ನಿಲ್ಲುಗೊಳ್ಳುವುದು ಇಲ್ಲಿ, ಅಲ್ಲಿ ನೀವು ಮೆರವಣಿಗೆ ಎಲ್ಲ ಎಂತ ಮಾಡೋದು, ಮೆರವಣಿಗೆ ಎಲ್ಲ ಅದು ಶೋ, ಅದರಲ್ಲಿ ಶೋ ನಡೆಯೋಣ. ಒರಿಜಿನಲಿ ಅದಕ್ಕೆ ಕಂಬಳಕ್ಕೆ ಏನು ಬೇಕು, ಬರದ ಸಿದ್ಧತೆ ನಡೀತದೆ. ಅಲ್ಲಿ ದಿವಸಕ್ಕೊಂದು ಮೀಟಿಂಗ್ ಮಾಡ್ತಾರೆ. ಅವ್ರು ಮೀಟಿಂಗ್ ಮಾಡಿದೆ ಅಂತ ಮಾಡೋದು, ಚೀಫ್ ಗೆಸ್ಟ್ ಯಾರು ಬರ್ತಾರೆ, ಅದನ್ನು ಇವರು ಯಾರು ಬರ್ತಾರೆ, ಅವರು ಯಾರು ಬರ್ತಾರೆ ಎಂತ ಅದರ ಚಿಂತನೆಯಲ್ಲಿ ಬಿಟ್ಟು ಕಂಬಳ ಕೋಣದವರಿಗೆ ಈಗ ಒಂದು ಮೀಟಿಂಗ್ ಮಾಡಿದ್ದಾರೆ ವುಡ್ಲ್ಯಾಂಡ್ಸ್ನಲ್ಲಿ. ಆನಂತರ ಈಗ 125 150 ಜೊತೆ ಕೋಣಗಳ ರಿಜಿಸ್ಟ್ರೇಷನ್ ಆಗಿದೆ. ಯಾರು ಬರಲಿಲ್ಲ ನಮ್ಮ ಹತ್ರ, ಬರೀ ಮೊನ್ನೆ ಒಂದು ಬಂದು ಇನ್ವಿಟೇಷನ್ ಕೊಟ್ಟು ಹೋದರು. ಅವರಿಗೆ ಯಾರಿಗೆ ಗೊತ್ತಿಲ್ಲ ಎಂಥ ಫೆಸಿಲಿಟಿ ಅಂತ. ಇನ್ವಿಟೇಷನ್ ಕೊಡುವವರಿಗೆ ಏನು ಗೊತ್ತಿಲ್ಲ ಅದು ಫೆಸಿಲಿಟಿ ಏನೆಲ್ಲ ಕೊಡ್ತಾರಂತ ನಮಗೆ. ನಾವೀಗ ಉಪ್ಪಿನ ಅಂಗಡಿಗೆ ಹೋಗ್ತೇವೆ. ಉಪ್ಪಿನ ಅಂಗಡಿಗೆ 9 ಗಂಟೆಗೆ ಎಲ್ಲ ಕೋಣಗಳು 150 ಕೋಣಗಳು ಕೆಲವು ಬ್ರಹ್ಮಾವರದಿಂದ ಬರಬೇಕು, ಭಟ್ಕಳದಿಂದ ಬರಬೇಕು. ಅವರೆಲ್ಲ 150 ಕೋಣಗಳು ಸಹ 9 ಗಂಟೆಗೆ ಬರದಿದ್ದರೆ ನಾವೀಗ ಬೇಗ 9 ಗಂಟೆ ಹೋಗೋದು, 11 ಗಂಟೆವರೆಗೆ ಅಲ್ಲಿ ವೇಟ್ ಮಾಡೋದು ಕೋಣಗಳನ್ನು. ಅದೆಲ್ಲ ಯಾರು ಕೇಳೋದಿಲ್ಲ. ಅದೆಲ್ಲ ಅದು ಇಂಪಾರ್ಟೆಂಟ್. ಈಗ ಕೋಣಗಳು ಇಲ್ಲಿಂದ ಅಲ್ಲಿವರೆಗೆ ಕೆಲವು ಕೋಣಗಳು ಮಲಗುವುದಿಲ್ಲ. ನಾವು ಹೊರಟಿದ್ದೇವೆ, ನಾನು ಸಹ ಹೊರಟಿದ್ದೇನೆ. ನಾನು ಯಾಕೆಂತ ಹೇಳಿದೆ, ನಾನೊಂದು ಕಂಬಳದ ಜವಾಬ್ದಾರಿ ಇದ್ದ ಮನುಷ್ಯ, ನಾನು ಎಜುಕೇಟೆಡ್. ಕೆಲವರಿಗೆಲ್ಲ ಅದರ ಅರ್ಥ ಆಗೋದಿಲ್ಲ, ಮತ್ತೆ ಹೋಗಿ ಅಲ್ಲಿ ಬೊಬ್ಬೆ ಹಿಡಿತಾರೆ ಅಷ್ಟೇ. ನಾವು ಕಂಬಳ ಕಮಿಟಿಯಲ್ಲಿದ್ದೇವೆ, ನಾನು ಕಂಬಳ ಮಾಡಿದ್ದೇನೆ. 35 ವರ್ಷ ಕಂಬಳ ಮಾಡಿಸಿದ್ದು, 35 ವರ್ಷದಿಂದ ಕಂಬಳ ಕೋಣವನ್ನು ಸಾಕಿದ್ದು ನಾನು. ಸ್ವತಃ ಕೋಣವನ್ನು ಓಡಿಸೋದು, ಯಾರು ಬಾಡಿಗೆ ಕೋಣವನ್ನು ಓಡಿಸೋದಲ್ಲ. ಅದೆಲ್ಲ ನನಗೆ ಮಾತ್ರ ಇರೋದು, ಎಲ್ಲರಿಗಿಲ್ಲ. ಕೆಲವರು ಕೋಣ ಸಾಕ್ತಾರೆ, ಕಂಬಳ ಮಾಡಲಿಲ್ಲ. ಕೆಲವರು ಕಂಬಳ ಮಾಡ್ತಾರೆ, ಕೋಣ ಸಾಕಲಿಲ್ಲ. ಹೈಯೆಸ್ಟ್ ಕೋಣಗಳನ್ನು ಮನೆಯಲ್ಲಿ ಸಾಕಿ ಕಂಬಳ ಮಾಡಿಸಿ ಇರುವುದು ನಾನು ಒಬ್ಬನ ಮಾತ್ರ. ಬಾಕಿಯವರು ದೊಡ್ಡ ಜನ ಮಾತಾಡ್ತಾರೆ, ಎಲ್ಲರೂ ಪ್ರೆಸ್ಸಿನಲ್ಲಿ ಮಾತಾಡ್ತಾರೆ, TV ಯಲ್ಲಿ ಮಾತಾಡ್ತಾರೆ. ಯಾರು ಸ್ವಂತ ಕಂಬಳ ಮಾಡಲಿಲ್ಲ. ನಾವು 35 ವರ್ಷದಿಂದ ಕಂಬಳ ಯಾರ ಹತ್ರ ಹಣ ತಗೊಳ್ಳದೆ, ನಾವು ರಿಸೀಟ್ ಮಾಡದೆ, ನಮ್ಮ ಸ್ವಂತ ಖರ್ಚಲ್ಲಿ ಮತ್ತು ನಮ್ಮ ನಮ್ಮ ಫ್ರೆಂಡ್ಶಿಪ್ನವರೊಟ್ಟಿಗೆ ಸೇರಿ ನಾನು ಕಂಬಳ ಮಾಡಿಸಿದ್ದು. ಯಾರು ಮಾಡಲಿಲ್ಲ. ಎಲ್ಲ ಡೊನೇಷನ್ ಮಾಡಿ ಎಲ್ಲರಿಗೆ ಸನ್ಮಾನ ಮಾಡೋದು, ಶಾಲೆ ಹಾಕೋದು, ಅದೇ ಕಂಬಳ. ಯಾರು ಕೋಣದವರು ನೋವು ಯಾರೂ ನೋಡಲಿಲ್ಲ. ಭಾರಿ ಬೇಸರ ಉಂಟು ನನಗೆ ಈ ಸರಿ. ಓಕೆ, ಈಗ 3 ಜೊತೆ ಯಾರು ನಿಮ್ಮ ಟ್ರಂಪ್ ಕಾರ್ಡ್ ಯಾರೆಲ್ಲ? ದೂಜ ಮತ್ತು ಮುನ್ನ, ನಮ್ಮದು 2 ದೂಜ ಮತ್ತು ಮುನ್ನ ಅಂತ ಕೋಣ ಉಂಟು. ಅದು ಹೋದ ಸಲ ಸಹ ನಮಗೆ ಹಗ್ಗದಲ್ಲಿ ಸಹ ಫಸ್ಟ್ ಬಂದಿದೆ, ನೇಗಿಲಿನಲ್ಲಿ ಸಹ ಫಸ್ಟ್ ಬಂದಿದೆ. ಅದು ನಮ್ಮದು ಟ್ರಂಪ್ ಕಾರ್ಡ್ ನಮ್ಮದು. ಮತ್ತು ಅದು 2 ಕೋಣ ನಮ್ಮದೇ, ನಮ್ಮದೇ. ಅದು ನನಗೆ ಹೆಮ್ಮೆ. ನನ್ನ ಓಡಿಸುವ ನನ್ನ ಕೋಣ, ನನಗೆ ಬೇಕಾದಾಗ ನಿಲ್ಲಿಸೋದು, ನನ್ನ ಬೇಕಾದಾಗ ಓಡಿಸೋದು, ನನಗೆ ಬೇಕಾದಾಗ ನಾನು ತಗೊಂಡೋಗೋದು, ಅದು ಹೆಮ್ಮೆ. ನನ್ನ ಕೋಣ ಅಂತ ನಾನು ಒಬ್ಬನೇ ಮಾತಾಡೋದು. ಈಗ 3 ಜೊತೆ ಕೋಣಕ್ಕೆ ಎಷ್ಟು ವೆಹಿಕಲ್ ಬೇಕು? 3 ವೆಹಿಕಲ್ ಬೇಕು. 3 ಲಾರಿ ಬೇಕು. 3 ಲಾರಿ ಬೇಕು. 3 ಲಾರಿ. ಮತ್ತೆ ನಿಮ್ಮ ಜೊತೆಗೆ ಎಷ್ಟು ಜನ ಬರ್ತಾರೆ? ನಮಗೆ ಒಂದು 50 ಜನ ಆದರೂ ಬೇಕು. 50 ಜನ. ಅವ್ರಿಗೇನು ವ್ಯವಸ್ಥೆ? ಅದೇ ವ್ಯವಸ್ಥೆ ಅಂತ ಅಲ್ಲಿ ಹೋಗಿ ನೋಡ್ಬೇಕು. ಇಲ್ಲದ್ರೆ ನಾವು ಮಾಡ್ತೇವೆ. ನಮ್ಮಿಂದ ನಾವೀಗ ಒಂದು 3 ಕಾರ್ ಹೊರಡ್ತೇವೆ ಒಟ್ಟಿಗೆ. ಅದರೊಟ್ಟಿಗೆ 3 ಕಾರು ಮತ್ತೆ 3 ಟೆಂಪೋ ಉಂಟಲ್ಲ, ಅದರಲ್ಲಿ ಸಹ ಜಾಗ ಉಂಟಲ್ಲ, ಅದರಲ್ಲಿ ಎಲ್ಲ ಬರ್ತಾರೆ. 3 ಟೆಂಪೋ 3 ಕಾರು ಎಲ್ಲರೂ ಕೂಡ ಉಪ್ಪಿನಂಗಡಿ ಮೆರವಣಿಗೆಯಲ್ಲೇ ಹೋಗುದು. ಅದಕ್ಕೆಲ್ಲ ನಾವು ತಯಾರಿದ್ದೇವೆ. ಆದರೆ ನಮಗೆ ಅಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು. ಹಾಗೆ ಹಾಗೆ ನಮಗೆ ಟೈಮ್ ವೇಸ್ಟ್ ಮಾಡಿದರೆ ನಾವು ಎಲ್ಲ ಜನಗಳು, ನಾವು ಬಾಕಿಯವರು ದೊಡ್ಡ ಜನ ಇರಲಿ, ಎಷ್ಟು ದೊಡ್ಡ ಜನ ಆದರೂ ನಾವು ಸಹ ಅವರೊಟ್ಟಿಗೆ ದೊಡ್ಡ ಜನವೇ. ಅದಕ್ಕೆ ನಮಗೇನು ಹೆದರಿಕೆ ಇಲ್ಲ. ಯಾಕೆಂದರೆ ನಮ್ಮದು ಕೋಣ, ನಾವು ಯಾರಿಗೆ ಹೆದರಬೇಕು? ನಾವು ಹೋಗಿ ಓಡಿಸೋದು, ನಾವು ಅಲ್ಲಿ ಜಾಸ್ತಿ ಟೈಮ್ ಆದರೆ ನಾವು ಎದ್ದುಕೊಂಡು ಬೆಂಗಳೂರಿಗೆ ಹೋಗುದೇ. ನಾವು ಎಲ್ಲಿ ನಿಲ್ಲೋದಿಲ್ಲ, ನಾವು ಕಂಬಳಕ್ಕೆ ಬರ್ತೇವೆ. ಬರೋದಿದ್ರೆ ಹಿಂದೆ ಬರ್ತೇವೆ, ನಮಗೇನು ತೊಂದರೆ ಇಲ್ಲ. ನಮ್ಮ ಸ್ವಂತ ಖರ್ಚಲ್ಲಿ ಹೋಗೋದು, ಹಿಂದೆ ಬರೋದು. ಅವ್ರು ಬಿಡೋದಿದ್ರೆ ಅಲ್ಲಿ ಅವರ ರೂಲ್ಸಿಗೆ ನಾವು ಬೇರೆ ಇಲ್ಲ. ಕೋಣಗಳನ್ನು ನಾವು ಅವರ ರೂಲ್ಸಿಗೆ ಹಾಗೆ ಮಾಡೋದಿಲ್ಲ. ಅವ್ರ ರೂಲ್ಸಿಗೆ ಏನು ಬೇಕಾದ್ರೆ ಅದು ನಾವು ಮಾಡ್ತೇವೆ. ನಮ್ಮ ಕೋಣಗಳನ್ನು ನಾವು ಹೇಳಿದಾಗೆ ಅವ್ರು ಮಾಡಬೇಕು. ಆದರೆ ಮಾತ್ರ, ಇಲ್ಲದ್ರೆ ನಾವು ಹಾಗೆಲ್ಲ ಓಡಿಸ್ಲಿಕ್ಕೆ ಆಗೋದಿಲ್ಲ. ನಾವು 15-20 ನಮ್ಮದೇ 1 ವರ್ಷಕ್ಕೆ 1 ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತೇವೆ ಕೋಣದಿಂದ. ಒಂದು ಕೋಣಕ್ಕ? ಒಟ್ಟಿಗೆ ನಿಮ್ಮ ಇಲ್ಲಿರ್ತಕ್ಕಂಥ 6 ಕೋಣಗಳಿಗೆ? 6 ಕೋಣಗಳಿಗೆ, ಕೋಣ ಓಡಿಸ್ಲಿಕ್ಕೆ, ಕೋಣ ತಿನ್ನಲಿಕ್ಕೆ, ಕೋಣ ಬರೋದು, ನಾವು ಬೊಂಬೈಯಿಂದ ಬರೋದು ಹೋಗೋದು, ಖರ್ಚು, ಪೆಟ್ರೋಲು, ಡೀಸೆಲ್, ಅವರು ತಿನ್ನಲಿಕ್ಕೆ, ಜನಗಳನ್ನು ಸಾಕಲಿಕ್ಕೆ, ಅದಕ್ಕೆ ಮದ್ದು, ಕೋಣಗಳನ್ನು ತಗೊಳ್ಳಿಕ್ಕೆ ವರ್ಷಕ್ಕೆ 1 ಕೋಟಿ ರೂಪಾಯಿ ಖರ್ಚು ಮಾಡ್ತೇವೆ ನಾವು. 1 ಕೋಟಿ? 1 ಕೋಟಿಗೂ ಮೀರಿ. ಓಕೆ, ನಿಮಗೆ ಯಾವತ್ತಾದ್ರೂ ಅನಿಸಿದೆಯಾ ಸರ್, ಈ ಕಂಬಳ ಅಂತಂದಾಗ
ಈ ವರ್ಷಕ್ಕೆ 1 ಕೋಟಿ, ಯಾಕೆ ಈ ಖರ್ಚು ಯಾಕೆ ಮಾಡಬೇಕು ಅಂತ ಅನಿಸಿದ್ಯಾ? ಅಲ್ಲ, ಹಣ ಇದ್ದರೆ ನಿಮಗೆ ಬೇರೆಯವರಿಗೆ ನಮಗೆ ಕೆಲವರಿಗೆ ಇಸ್ಪೀಟ್ ಆಡ್ತಾರೆ, ಕೆಲವರು ಕುಡಿತಾರೆ, ಡ್ರಗ್ ಮಾಡ್ತಾರೆ, ಎಲ್ಲೆಲ್ಲಿ ಹೋಗಿ ಫಾರಿನ್ನಲ್ಲಿ ತಿರುಗ್ತಾರೆ. ಅದೊಂದು ಶಾಕ್ ಇರ್ತಾರೆ ಒಂದೊಂದು. ಇದು ಸಹ ಶಾಕಿಗೆ ಏನು, ಹಣ ಇದ್ದರೆ ಖರ್ಚು ಮಾಡೋದ್ರಲ್ಲೇನು, ಹಣ ಇಲ್ಲದ್ರೆ ಸಾಲ ಮಾಡಿ ಮಾಡೋದಲ್ಲ. ಹಣ ಇದ್ದರೆ ಒಂದು ಖರ್ಚು ಶಾಕ್ ಅಲ್ಲ, ಒಳ್ಳೆಯದು. ಜಾನಪದ ಕ್ರೀಡೆಗೆ ಒಂದು ಪ್ರೋತ್ಸಾಹ ಕೊಟ್ಟಾಗೆ ಆಗ್ತದೆ. ನಮ್ಮ ಹಿರಿಯರು ಮಾಡ್ತಾ ಬಂದವರು, ನಮ್ಮ ತಂದೆಯವರು ಮಾಡ್ತಾರೆ, ನಾನು ಮಾಡ್ತೇನೆ, ಈಗ ನಮ್ಮ ಮಗ ಮಾಡ್ತಾನೆ, ಡಾಕ್ಟರ್ ಚಿಂತನ್ ಹೆಗ್ಡೆ ಅಂತ. ನಮ್ಮ ಅಣ್ಣ ರಾಜೇಶ್ ಹೆಗ್ಡೆ ಅಂತ ಇದ್ದಾರೆ, ಅವರು ಸಹ ಹೆಲ್ಪ್ ಮಾಡ್ತಾರೆ. ನಮ್ಮ ನನ್ನ ಅಳಿಯ ಇದ್ದಾನೆ ಕರ್ಣ ಹೆಗ್ಡೆ ಅಂತ ದುಬೈಯಲ್ಲಿ, ಅವರು ನಮ್ಮ ಮಕ್ಕಳು ಎಲ್ಲ ಸಪೋರ್ಟ್ ಮಾಡ್ತಾರೆ, ನಮ್ಮ ಮನೆಯವರೆಲ್ಲ. ಇಷ್ಟು ಇದ್ದರೂ ಕೂಡ ಒಂದು ಟೈಮ್ನಲ್ಲಿ ಎರ್ಮಾಳ್ನ ಚಿಂತನೆ ಆಗುತ್ತೆ, ಅಲ್ಲಿ ಕಂಬಳವನ್ನು ಬೇಡ ನಿಲ್ಲಿಸಿಬಿಡುವ ಅಂತ ಕೆಲ ಕಾಲ ನಿಲ್ಲಿಸಿದ್ರಂತೆ, ಹೌದಾ? ಹೌದು, ಯಾಕಂದರೆ ನಾನು ಆಫೀಸ್ನಲ್ಲಿ ಎವ್ರಿ ಸ್ಯಾಟರ್ಡೆ ಸಂಡೇ ಬರಬೇಕು ಇಲ್ಲಿ. ನೋಡಿ, ನಾನು ಸ್ಯಾಟರ್ಡೆ ಸಂಡೇ, ನಾನು ಆಫೀಸರ್ ಇರುವಾಗ ಸ್ಯಾಟರ್ಡೆ ಸಂಡೇ ನಮ್ಮದು ಸೆಂಟ್ರಲ್ ಗೌರ್ಮೆಂಟ್ ಕಸ್ಟಮ್ಸ್ನಲ್ಲಿ ರಜೆ. ನಾನು AC ಆದ ನಂತರ ಅದೆಲ್ಲ ನಮಗೆ ಹಾಗೆ ರಜೆ ತೆಗಿಲಿಕ್ಕೆ ಆಗೋದಿಲ್ಲ. ನಾವು ಸ್ಟೇಷನ್ನಲ್ಲಿ ಇರಬೇಕು, ನಮಗೆ ದೊಡ್ಡ ಜವಾಬ್ದಾರಿ ಜಾಸ್ತಿ ಉಂಟು. ಅದನ್ನೆಲ್ಲ ಮಾಡುವಾಗ ಆಗೋದಿಲ್ಲ. ಹಾಗಂತ ನಾವು ನಿಲ್ಸಿದ್ದು. ಮತ್ತು ನಮ್ಮ ಮಗ ಸಹ ಡಾಕ್ಟ್ರ್ ಮಾಡ್ತಾ ಇದ್ದ, ಅವನಿಗೆ ನನಗಿಂತಲೂ ಜಾಸ್ತಿ ಹುಚ್ಚು ಕಂಬಳದ್ದು. ಆಗ ಅದಕ್ಕೋಸ್ಕರ ನಾವು ಒಂದು 10 ವರ್ಷ ನಿಲ್ಲಿಸಿದ್ದೇವೆ. 10 ವರ್ಷ ನಿಲ್ಲಿಸಿದ್ರು. ಕಂಬಳದಲ್ಲಿ ಎಲ್ಲ ನೋವನ್ನು ತಿಂದಿದ್ದೇವೆ ನಾವು. ಕಂಬ್ಯಾಕಿಗೆ ನೀವು ಕಾರಣನ ಮಗ ಕಾರಣ. ನಮಗೆ ಬೇಡ ಅಂತ ಇತ್ತು, ನಾವು ಮಗನಿಗೆ ಭಾರಿ ಇಂಟ್ರೆಸ್ಟ್ ಅಂತು, ಅವನು ಮಾಡಬೇಕಂತ ಹೇಳಿದ. ಅದಕ್ಕೆ ನಾವೆಲ್ಲ ಸಪೋರ್ಟ್, ಫ್ಯಾಮಿಲಿಯವರು ಸಪೋರ್ಟ್ ಮಾಡಿದ್ದೇವೆ. ಚಿಂತನ್, ಡಾಕ್ಟರ್ ಚಿಂತನ್, ಅವನು ಆರ್ಥೋಪೆಡಿಕ್ ಸರ್ಜನ್, ಬಾಂಬೆ. ಓಕೆ, ಈಗ ಕಂಬಳ ಇದು ನಿಮ್ಮ ತೋಟ, ಇಲ್ಲಿ ಏನೆಲ್ಲ ಸರ್? ಈಗ ನಮಗೆ ನೀವು ಪರಿಚಯ ಮಾಡಬೇಕು ದೂಜನನ್ನು, ಮುನ್ನನನ್ನು, ಮತ್ತು ಹೊಸ ಒಂದು ಕೋಣ ತಂದಿರಿ ಅಂತ ಹೇಳಿದ್ರಿ, ಕಾಟಿಯನ್ನು. ಆನಂತರ ನಾಡಿದ್ದು ಹೋಗುವ 6 ಜನರು ಇಲ್ಲಿದ್ದಾರೆ. ಈಗ 5 ಉಂಟು, ಒಂದು ಬರ್ತದೆ. ಓಕೆ, ಅವರನ್ನು ಪರಿಚಯ ಮಾಡಬೇಕು. ಮತ್ತು ಇಲ್ಲಿ ಅವರಿಗೆ ಏನೆಲ್ಲ ವ್ಯವಸ್ಥೆಗಳಿದ್ದಾವೆ, ಅದಕ್ಕೆ ಎಷ್ಟು ಖರ್ಚಾಗ, ಒಂದು ಸ್ವಲ್ಪ ನಿಮ್ಮ ತೋಟದಲ್ಲಿ ಹೋಗೋಣ, ಓಡಾಡ. ಈಗ ಬೆಂಗಳೂರು ಕಂಬಳಕ್ಕೆ ಏನಾದರೂ ಸ್ಪೆಷಲ್ ರೆಡಿ ಆಗಿದ್ದೀರಾ? ಹೌದು, ಹೊಸದು ಹಗ್ಗ ಹೊಸದು ಮಾಡಿಸಿದೆ. ಬೆಂಗಳೂರು ಕಂಬಳಕ್ಕೆ ಹೊಸ ಹಗ್ಗ, ಪತಾಲ. ಈಗ ಇದೆಲ್ಲ ಹಗ್ಗಗಳು ಇದು ಹಳತ್ತು, ಅದೆಲ್ಲ ಹೊಸತು. ಈಗ ಬ್ಯಾಂಗ್ಳೂರಿಗೆ ಹೋಗ್ಲಿಕ್ಕೆ ಅಂತ ಹೊಸ ಹಗ್ಗ ಎಲ್ಲ ಮಾಡಿಸಿಟ್ಟಿದ್ದೇವೆ ನಾವು. ಬ್ಯಾಂಗ್ಳೂರಿಗೆ ಹೋಗುವಾಗ ಹೊಸ ಹಗ್ಗ ಬೇಕಲ್ಲ, ಅದಕ್ಕೆಲ್ಲ ಹೊಸ, ಅದೆಲ್ಲ ಎಣ್ಣೆ ನೋಡಿ, ಅದರಲ್ಲಿ ಕ್ಯಾನ್ನಲ್ಲಿ ಎಣ್ಣೆ ಉಂಟು, ಅವರಿಗೆ ಮಸಾಜ್ ಮಾಡುವಂಥ ಎಣ್ಣೆಗಳು ಇದೆಲ್ಲ ಬೇಕಲ್ಲ, ಅದೆಲ್ಲ ರೆಡಿ. ಬ್ಯಾಂಗ್ಳೂರು ಕಂಬಳಕ್ಕಾಗಿ ದೂಜ, ಮುನ್ನ ಮತ್ತು ಉಳಿದ 5 ಅಥವಾ 6 ಕೋಣಗಳಿಗೂ ಬೇಕಾದಂತಹ ಹೊಸ ಹಗ್ಗಗಳನ್ನು ತೆಗೆದುಕೊಂಡು ಬಂದು ಬ್ಯಾಂಗ್ಳೂರಿಗೆ ಸರ್ವ ಸನ್ನದ್ಧ ಆಗಿರುವಂತಹ ತಂಡ ಈಗ ಎರ್ಮಾಳ್ದು. ಈಗ ನಿಮಗೆ ಎರ್ಮಾಳ್ನ ನೀರು ಒಂದು ಥರ, ಪುತ್ತೂರು, ಉಪ್ಪಿನಂಗಡಿ, ಹೀಗೆ ಎಲ್ಲ ಕಂಬಳಕ್ಕೆ ಹೋಗುವಾಗ ನೀರಿಗೆ ಹೇಗೆ? ಇಲ್ಲಿಂದ ನಾವು ಡ್ರಮ್ಮಲ್ಲಿ ಕೊಂಡೋಗ್ತೇವೆ ಕುಡಿಲಿಕ್ಕೆ ನೀರು ಕಂಬಳಕ್ಕೆ. ಯಾರಿಗೆ? ಕೋಣಗಳಿಗೆ. ಈಗ ನಾನು ಬೆಂಗಳೂರಿಗೆ ತೋರ್ಲಿಕ್ಕೆ ನಾನು ಹೇಳಿದ್ದು, ಟ್ಯಾಂಕರ್ನಲ್ಲಿ ನೀರು ಕೊಂಡ್ಬೇಕಂತ ನಾನು ಹೇಳಿದ್ದು. ಇಲ್ಲಿಂದ ಸೌತ್ ಕೆನರಾ ನೀರೇ ಆಗಬೇಕು ನಮಗೆ ಬ್ಯಾಂಗ್ಳೂರಲ್ಲಿ ಕುಡಿಲಿಕ್ಕೆ ಅಂತ. ಈಗ ಬೆಂಗಳೂರಿಗೆ 6 ಟ್ಯಾಂಕರ್ ನೀರು ಇಲ್ಲಿಂದ ಹೋಗ್ತದೆ ಕಂಬಳಕ್ಕೆ. ನಿಮಗೆಲ್ಲ ಕೋಣಗಳಿಗೆ, ನಮಗೆ ಎಲ್ಲ ನೀರು ಆಗ್ತದೆ, ಬಿಸಿಲು ನೀರು ಆಗ್ತದೆ. ಈಗ ನೀವು ನಿಮ್ಮ ಜೊತೆಗೆ 3 ಲಾರಿಯಲ್ಲಿ ಹೋಗ್ತೀರಲ್ಲ, ಆಗ ನೀರು ತಗೊಂಡು ಹೋಗ್ತೀರಾ? ನಾವೊಂದು 2, 3, 4 ಡ್ರಮ್ ಅರೇಂಜ್ಮೆಂಟ್ ಮಾಡಿದ್ದೇವೆ. 4 ಡ್ರಮ್ ತಗೊಂಡು ಹೋಗ್ತೇವೆ ಈ ಸರಿ. ಹೌದಾ? ಅಗತ್ಯ ಅಂದರೆ ಅಲ್ಲಿ ನಿಮ್ಮದು ಟ್ಯಾಂಕರ್ ನೀರು ಖಾಲಿ ಆದರೆ ಮತ್ತೆ ಕುಡಿಯಲಿ ಅಂತ ಹೇಳಿದರೆ ನಾವೆಂತ ಮಾಡೋದು? ಅದಕ್ಕೆ ಜಾಗೃತವಾಗಿ ನಾವು ಸಹ ಒಂದು ದಿವಸದ ನೀರು ನಾವು ಕೊಂಡೋಗ್ತೇವೆ. ಒಂದು ದಿವಸ, ಅಟ್ಲೀಸ್ಟ್ ಒಂದು ಲಾಸ್ಟ್ ಕಂಬಳದ ದಿವಸ ನೀವು ಖಾಲಿ ಆಗಿದೆ, ಇಲ್ಲಿದ್ದು ಖಾಲಿ ಆಯಿತು, ಮತ್ತು ಇಲ್ಲಿ ಬಂದು ಹೋಗಲಿಕ್ಕೆ ಅದು ಇನ್ನು 12 ಗಂಟೆ ಬೇಕು, 6 ಗಂಟೆ 5-6 ಗಂಟೆ ಹೋಗಲಿಕ್ಕೆ ಬರಲಿಕ್ಕೆ. ಅಲ್ಲಿದ್ದು ನೀರು ಕುಡಿಯಲಿ ಅಂತ ಹೇಳಿದರೆ ನಾವು ಲಾಸ್ಟ್ ಮೂಮೆಂಟ್ ನೀವು ಹೇಳಿದರೆ ಏನು ಮಾಡೋದು? ಎಲ್ಲ ಮತ್ತೆ ಹೇಳಿದಲ್ಲ, ನಾನು ಹೇಳಿದಲ್ಲ, ಮತ್ತೆ ಕೋಣದ ಯಾರಿಗೂ ಇದಿಲ್ಲ, ಕೋಣ ಅಲ್ಲಿ ಹೋಗೋವರೆಗೆ ಮಾತ್ರ ಎಲ್ಲ ನಾವು ಮಾಡ್ತೇವೆ ಅಂತ ಹೇಳೋದು, ಮತ್ತೆ ಕೋಣದವ್ರನ್ನ ಕೇಳೋದಿಲ್ಲ. ಅದಕ್ಕೋಸ್ಕರ ನಾವು ಒಂದು 4-5-6 ಡ್ರಮ್ಮು ಕೊಂಡೋಗ್ತೇವೆ ನೀರು. ನಮಗೆ ಲಾಸ್ಟ್ ಇಲ್ಲಿ ಅಲ್ಲಿದ್ದು ಕಮ್ಮಿ ಆದರೆ ನಮ್ಮದು ಕೊಂಡೋದು ನಮ್ಮದು ಸೇಫ್ಟ್ ನೋಡಬೇಕು. ನಮಗೆ ಹಿಂದೆ ಬಂದು ಇಲ್ಲಿ 20 ಕಂಬಳ ಉಂಟಲ್ಲ ಸ್ವಾಮಿ, ಅದಾದ ನಂತರ ಮತ್ತೆ ಸೀಸನ್ ಶುರುವಾಗಲಿಲ್ಲ ನಮ್ಮದು. ನಾವು ಇಷ್ಟು ಲಕ್ಷ ಎಲ್ಲ ಖರ್ಚು ಮಾಡಿ ನಮ್ಮದು ಕೋಣ ಎಲ್ಲದ ತೊಂದರೆ ಆದರೆ ನಮಗೆ ತೊಂದರೆ ಆಗ್ತದಲ್ಲ, ಅದಕ್ಕೆ ನಾವು ನಮ್ಮ ಜಾಗ್ರತೆ ನಾವು ಮಾಡೋದು. ಹೋಗೋದು ಕಂಬಳ ಅವರು ಆರ್ಗನೈಸ್ ಮಾಡಿದ್ದಾರೆ, ನಾವು ಹೋಗೋದು, ಆದರೆ ನಮ್ಮ ಜಾಗ್ರತೆ ನಾವು ಮಾಡಿಕೊಂಡೇ ಹೋಗಬೇಕು. ಬೆಂಗಳೂರು ಹೋಗ್ತಾ ಇದ್ದೀರಿ, ಹೊರಟಿದ್ದೀರಿ, ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಕೋಣಗಳು ಘಟ್ಟ ಏರ್ತಿದ್ದಾವೆ, ಏನು ಹೇಳ್ತೀರಿ? ನೋಡಿ, ನಾವು ಕಂಬಳ ಅಂತ ಹೇಳಿದರೆ ಅದು ನಾನು ಹೇಳಿದಲ್ಲ, ನಾವು ಶಾಕಿಗೆ ಅಂತ ಕಟ್ಟೋದು. ಎಲ್ಲಿ ಕಂಬಳ ಮಾಡಿದ್ರೆ ನಾವು ಹೋಗಬೇಕು ಎಲ್ಲರೂ. ಅದಕ್ಕೆ ಸ್ವಲ್ಪ ವ್ಯವಸ್ಥೆ ಮಾಡುವವರೆಲ್ಲ ಒಳ್ಳೆಯದಿರ್ತೀವಿ, ವ್ಯವಸ್ಥೆ ಮಾಡಬೇಕು. ನಮ್ಮನ್ನು ಅಲ್ಲಿ ನೆಗ್ಲೆಕ್ಟ್ ಮಾಡಬಾರ್ದು. ನನ್ನದೊಂದು ರಿಕ್ವೆಸ್ಟ್,
ಕಂಬಳ ಮಾಡುವಾಗ. ನಾವು ಇಷ್ಟು ಕಷ್ಟಪಟ್ಟು ಇಷ್ಟು ದೂರ ಹೋದ ನಂತರ ಅವರಿಗೆ ನಮಗೆ ಭಾರಿ ಒಂದು ಒಳ್ಳೆ ರೀತಿಯಿಂದ ಅವರು ನಮಗೆ ಇದು ಕೊಡಬೇಕು. ಯಾಕೆಂದರೆ ಅವರು ನಮ್ಮದು ಏನಂದರೆ ನಂದು ಪರ್ಸನಲ್ ರಿಕ್ವೆಸ್ಟ್, ಬೇರೆಯವರು ಏನು ಹೇಳ್ತಾರೆ ನಾನು ಕೇಳೋದಿಲ್ಲ. ಅವರವರಿಗೆ ಕೆಲವರಿಗೆ ಇವರಿಗೆ ಬೇಸರ ಆಗ್ಬೋದು, ಕೆಲವರಿಗೆ ಅವರಿಗೆ ಬೇಸರ ಆಗೋದು. ನಾನು ಹೇಳೋದು, ನಾವು ಇಷ್ಟು ಕಷ್ಟಪಟ್ಟು ಸಾಕಿದಂಥ ಕೋಣಗಳನ್ನು 350-400 ಕಿಲೋಮೀಟರ್ ಇಲ್ಲಿಂದ ಕೊಂಡು ಹೋಗಿ ರಾತ್ರಿ ಆಗಲು ಅದು ಅಷ್ಟು ಟ್ರಾವೆಲ್ ಮಾಡಲಿಕ್ಕೆ ಭಾರಿ ಕಷ್ಟ, ಅವರಿಗೆಲ್ಲ ಮೈ ಹುಷಾರಿಲ್ಲ, ಆದರೂ ನಾವು ತಯಾರಾಗಿದ್ದೇವೆ, ರೆಡಿಯಾಗಿದ್ದೇವೆ. ಅಂಥದ್ದನ್ನು ನಾವು ಅಲ್ಲಿ ಹೋದ ನಂತರ ನಮ್ಮ ಕೋಣದ ಯಜಮಾನರನ್ನು ಯಾರೇ ಆಗಲಿ, ಎಷ್ಟು ಪಾಪದವೇ ಒಂದು ಕೋಣ ಇರಲಿ, ಅವನ ಯಜಮಾನರನ್ನು ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಅವನಿಗೆ ಒಳ್ಳೆ ಮರ್ಯಾದೆ ಕೊಡಬೇಕು, ಅವನಿಗೆ ಬೇಕಾದ ಫೆಸಿಲಿಟಿ ಮಾಡಿಕೊಡಬೇಕು. ಅಲ್ಲಿ ಕೋಣ ನಿಲ್ಲಿಸಲಿಕ್ಕೆ, ಅದಕ್ಕೆ ಲಾರಿ ನಿಲ್ಲಿಸಲಿಕ್ಕೆ, ಅದಕ್ಕೆ ನಮಗೆ ಮಲಗಲಿಕ್ಕೆ, ನಮ್ಮ ಜನಗಳಿಗೆ ಮಲಗಲಿಕ್ಕೆ ಎಲ್ಲ ವ್ಯವಸ್ಥೆ ನೀವು ಅದರ ಕೋಣದ ಹತ್ತಿರ, ನಾವು ಎಲ್ಲಿ ಕೋಣ ಕಟ್ತೇವೆ ಅದರ ಹತ್ತಿರವೇ ಎಲ್ಲ ಮಾಡಿಕೊಡುವಂಥ ವ್ಯವಸ್ಥೆ ನೀವು ಮಾಡಬೇಕು. ನೀವು ಸಹ ಸ್ವಲ್ಪ ಬರೇ ನೀವು ಚೀಫ್ ಗೆಸ್ಟ್ ಬರ್ತಾರೆ, ದೊಡ್ಡ ದೊಡ್ಡ ತಾರೆಯರು ಬರ್ತಾರೆ. ನಮಗೆ ತಾರೆ ಸ್ಟಾರ್, ಮುನ್ನಾ ಇಸ್ ದ ಸ್ಟಾರ್. ಕಂಬಳದಲ್ಲಿ ಅನುಷ್ಕಾ ಆಗಲಿ, ಐಶ್ವರ್ಯ ಆಗಲಿ, ಕಮಲ್ ಹಾಸನ್ ಆಗಲಿ, ಅಮಿತಾಬ್ ಬಚ್ಚನ್ ಆಗಲಿ, ಇಸ್ ನಾಟ್ ಎ ಸ್ಟಾರ್. ಸಾನಾ, ಮುನ್ನಾ, ದೂಜ, ಚೆನ್ನ, ಪಾಂಡು, ಕಾಟಿ, ತಾಟ, ಬುಟ್ಟಿಮಾರು, ಬೊಲ್ಲ, ಕುದ್ರಾಡಿ, ಅಲೆಯವರು, ಅದೆಲ್ಲ ಸ್ಟಾರ್. ಇವರೆಲ್ಲ ಸಿನಿಮಾ ಸ್ಟಾರ್ಗಳು, ನಾಳೆ ಕೋಣಗಳು ಕಂಬಳದಲ್ಲಿ. ಈ ಸ್ಟಾರ್ಗಳೆಲ್ಲ MLA MP ಮಿನಿಸ್ಟರ್ ಸ್ಟಾರ್ ಅಲ್ಲ, ಸ್ಟಾರ್ ಇವರು ಕೋಣ. ಅಂಥದ್ದು ಸ್ಟಾರ್ ಅಂತ ಅದನ್ನು ತಿಳ್ಕೊಂಡ್ರೆ ಸಾಕು. ಅದು ನನ್ನ ಪರ್ಸನಲ್ ರಿಕ್ವೆಸ್ಟ್. ಎಲ್ಲ ಆರ್ಗನೈಸರ್ಸ್ ರಿಕ್ವೆಸ್ಟ್, ನಮ್ಮ ಕೋಣಗಳನ್ನು ನೀವು ಸ್ಟಾರ್ ಅಂತ ನೋಡಿಕೊಳ್ಳಿ. ನಮಗೆ ಭಾರಿ ಖುಷಿ, ಸಂತೋಷ ಆಗ್ತದೆ. ಕಂಬಳಕ್ಕೆ ಅಷ್ಟು ದೂರಕ್ಕೆ ಬಂದು ಇಷ್ಟು ತೊಂದರೆ ತೆಗೆದುಕೊಂಡು ನಾವು ಅಲ್ಲಿಯವರೆಗೆ ಕೋಣ ತಂದಿದ್ದೇವಲ್ಲ, ಅಷ್ಟೇ ನಮ್ಮ ಕೋಣಗಳಿಗೆ ಮರ್ಯಾದೆ ಕೊಡಿ. ನಮ್ಮ ಕೋಣಗಳನ್ನು ಒಳ್ಳೆ ರೀತಿಯಿಂದ ನೋಡುವಂಥ ಎಲ್ಲ ಫೆಸಿಲಿಟಿಯನ್ನು ಮಾಡಿ ಅಂತ ನಾನು ಈ ಮಾಧ್ಯಮ ಮುಖಾಂತರ ಇನ್ನೊಮ್ಮೆ ಕೇಳಿಕೊಳ್ತೇನೆ. ಆರೋಗ್ಯ ತಪಾಸಣೆ ಎಷ್ಟು ದಿನಕ್ಕೊಮ್ಮೆ, ಹೇಗೆ? ಈಗ ನೋಡಿ, ನಮಗೆ ನಮ್ಮ ಕೆಲಸದವರಿಗೆ ಸ್ವಲ್ಪ ಆರೋಗ್ಯ ತಪಾಸಣೆ ಅಂದರೆ ಅದು ಒಂದಕ್ಕೆ ಮಾಡ್ತದ, ಅದು ಸ್ವಲ್ಪ ಒಂದಕ್ಕೆ ಮಾಡುವಾಗ ಕಲರ್ ಚೇಂಜ್ ಆಗ್ತದೆ, ಸ್ವಲ್ಪ ಉಷ್ಣ ಆದರೆ ಅದೆಲ್ಲ ನಾವು ನೋಡ್ತೇವೆ ರೆಗ್ಯುಲರ್. ನಮ್ಮ ಕೆಲಸದವರು ನೋಡ್ತಾರೆ. ಅದು ಸೆಗಣಿ ಹಾಕುವಾಗ ಅದು ಗಟ್ಟಿ ಉಂಟಾ, ನೀರಾಗ್ತದೆ, ಅದೆಲ್ಲ ನಾವು ಒಂದು ಸ್ವಲ್ಪ ನೋಡಿ ಮತ್ತೆ ಡಾಕ್ಟ್ರನ್ನು ನಾವು ಕರಿತೇವೆ. ಅದನ್ನು ಅಂದರೆ ಡೈರೆಕ್ಟ್ ಕರೆಕ್ಟ್ ಇದ್ದರೆ ನಾವು ಏನು ಚೆಕಪ್ ಮಾಡೋದು ಏನಿಲ್ಲ. ಏನಾದರೂ ಆರೋಗ್ಯಕ್ಕೆ ತೊಂದರೆ ಅದು, ಈಗ ಅದು ಫುಡ್ ಬಿಟ್ಟು ಆಗ ನಾವು ಡಾಕ್ಟ್ರವರನ್ನು, ಲೋಕಲ್ ಡಾಕ್ಟ್ರವರನ್ನು, ಪಂಡಿತರವರನ್ನು ನಾವು ಕರ್ಕೊಂಡು ಬರ್ತೇವೆ. ಅದಕ್ಕೋಸ್ಕರ ನಾನು ಮೊನ್ನೆ ಬ್ಯಾಂಗ್ಳೂರು ಕಂಬಳಕ್ಕೆ ಹೇಳಿದ್ದೇನೆ, ಒಂದು ವೆಟರ್ನರಿ ಆ್ಯಂಬುಲೆನ್ಸು, ಒಂದು ವೆಟರ್ನರಿ ಡಾಕ್ಟ್ರು ಮತ್ತು 2 ಹಳ್ಳಿಯ ಡಾಕ್ಟ್ರನ್ನು ಸಹ ಕೊಂಡೋಗ್ಬೇಕು. ಹಳ್ಳಿ ಅಂದರೆ ಹಳ್ಳಿಯ ಮದ್ದು ಮಾಡುವವರು, ನಾಟಿ ವೈದ್ಯರು ಇದ್ದಾರೆ. ಕೋಣಕ್ಕೆ ಕೊಡುವವರು ಒಂದು 2-3 ಜನ ಇದ್ದಾರೆ. ಅವರನ್ನು ಸಹ ಕೊಂಡೋಗ್ಬೇಕಂತ ನಾನು ನನ್ನ ಡಿಮಾಂಡ್ ಇಟ್ಟಿದ್ದೇನೆ. ಅದಕ್ಕೆ ಓಕೆ ಹೇಳಿದ್ದಾರೆ. ಕೊಂಡೋಗೋದ ಖರ್ಚು ಕೊಡ್ತೇವೆ, ಒಂದು 2-3 ಜನ. ಅದೆಲ್ಲ ಅವರದೆಲ್ಲ ಕೆಲವು ಮಿನಿಮಮ್ ಗ್ಯಾಸ್ ಬರ್ತದೆ, ಹುಚ್ಚು ಸ್ವಲ್ಪ ಕಮ್ಮಿ ಆಗ್ತದೆ, ತೊಂದರೆ ಆಗ್ತದೆ. ಕೆಲವು ಎಲ್ಲ ಅದನ್ನೆಲ್ಲ ನೀವು ಮಾಡಿ ಇಟ್ಕೊಳ್ಳಿ ಅಂತ ನಾನು ಹೇಳಿದ್ದೇನೆ. ನಾನು ಒಂದು ಐದರ ಹತ್ರ ಹೇಳಿದ್ದೇನೆ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇವೆ ನಾವು, ನೀವು ಅದಕ್ಕೆ ರೆಡಿಯಾಗಿ ಸ್ವಲ್ಪ ಅದಕ್ಕೆ ನಿಮ್ಮ ಗಿಡ ಮೂಲಿಕೆ ಮದ್ದುಗಳನ್ನು ಸಂಗ್ರಹ ಮಾಡಿಡಿ. ಮಿನಿಮಮ್ ಶೀತ ಆದರೆ ನಾವೆಲ್ಲ ಹೊಗೆ ಕೊಡ್ತೇವೆ ಡೈಲಿ, ಅದೆಲ್ಲ ನಾವೇ ಮಾಡ್ತೇವೆ. ಡಾಕ್ಟ್ರನ್ನು ಒಮ್ಮೆ ಡಾಕ್ಟ್ರು ಹೇಳಿ ಹೋಗಿದ್ದಾರೆ. ಅದನ್ನೆಲ್ಲ ನಾವು ಒಂದು ಶೀತ ಆದರೆ ಕೆಲವು ಸಕ್ಕರೆ ಹೊಗೆ ಅದೆಲ್ಲ ಕೊಡ್ತೇವೆ ನಾವೇ. ಅದಕ್ಕೆ ಡಾಕ್ಟ್ರು ಬೇಕಂತಿಲ್ಲ. ಇಲ್ಲೆಲ್ಲ ಓಮದ್ದು, ಖಾರ ಇದೆಲ್ಲ ಸ್ವಲ್ಪ ಹೊಟ್ಟೆ ಅಷ್ಟು ಸರಿ ಇಲ್ಲ ಅಂತ ನಮಗೆ ಒಂದು ಕೋಣ ನೋಡಿದರೆ ಜನಗಳನ್ನೇ ಹಾಗೆ ಕೋಣ ಸಹ ಡಲ್ ಇರ್ತದೆ. ಆಗ ನಾವು ಈ ಲೋಕಲ್ ಮದ್ದಲ್ಲ, ಈ ಜೀರಿಗೆ, ಓಮ ಅದನ್ನೆಲ್ಲ ಕೊಟ್ಟು ಸ್ವಲ್ಪ ಖಾರ, ಎಡ್ಡೆಮಂಚಿ, ಒಳ್ಳೆ ಮೆಣಸು ಅದನ್ನೆಲ್ಲ ಸ್ವಲ್ಪ ಪುಡಿ ಮಾಡಿ ಇದು ಮಾಡಿ ಕೊಡ್ತೇವೆ ನಾವು. ಅದು ರೆಗ್ಯುಲರ್ ಏನಾದರೂ ಒಂದು ಆರೋಗ್ಯ ಸ್ವಲ್ಪ ಏರ್ಫೇರ್ ಆದರೆ ನಮ್ಗೆ ಗೊತ್ತಾಗ್ತದೆ. ಹೇಗೆ ನಿಮ್ಮ ಮಕ್ಕಳದ್ದು ನಮಗೆ ಗೊತ್ತಾಗ್ತದೆ. ಈಗ ದೊಡ್ಡವರಾದ ಮೇಲೆ ನಾವು ಹೇಳ್ತೇವೆ ನಮಗೆ ಹಾಲು ತೀರುವುದು ಅಂತ, ಅದಕ್ಕೆ ಬಾಯಿ ಬರೋದು ಸುತ್ತ ನೋಡಿ. ಆದರೂ ನಾವು ಅದರಲ್ಲೇ ಟಚ್ಚಲ್ಲಿ ಇರೋದ್ರಿಂದ ಅದಕ್ಕೆ ಆರೋಗ್ಯ ಒಂದು ಹಾಳಾದ ಕೂಡಲೇ ನಮಗೆ ನಮ್ಮ ಗಮನಕ್ಕೆ ಬರ್ತದೆ. ಯಾಕಂದರೆ ನಾವು ಅಷ್ಟು ಪ್ರೀತಿಯಲ್ಲಿ ನೋಡ್ತೇವಲ್ಲ. ನೀವು ಚಿಕ್ಕ ಮಗುವನ್ನು ನೀವು ನೋಡುವಾಗ ನಿಮಗೆ ಅದು ಏನಾದರೂ ಒಂದು ಮಾಡ್ತದೆ, ಏನಾದರೂ ಸಿಗ್ನಲ್ ನಿಮಗೆ ಕೊಡ್ತದೆ. ಸೌಖ್ಯಲ್ಲಿದ್ದರೆ ಬಾಯಲ್ಲಿ ಮಾತಾಡಲಿಕ್ಕೆ ಬರೋದಿರಲಿದ್ದರೂ ಅದೊಂದು ಸಿಗ್ನಲ್ ಕೊಡ್ತದೆ. ಇದು ಕೋಣ ಸಹ ಹಾಗೆ ಒಂದು ಸಿಗ್ನಲ್, ಒಂದು ಹೇಳೋದಿಲ್ಲ, ಮಲಗಿನಲ್ಲಿ ಮಲಗದಲ್ಲಿ ಇರ್ತದೆ, ಮತ್ತು ಹುಚ್ಚೊಯ್ಯೋದಿಲ್ಲ, ಪ್ರಾಪರ್ ಸಗಣಿ ಮಾಡೋದಿಲ್ಲ. ಆಗ ನಮಗೆ ಒಂದು ನೋಡ್ತೇವೆ ನಾವು ಸ್ವಲ್ಪ ಟೆಸ್ಟ್ ಮಾಡಿ, ಇದು ಕಿವಿಯಲ್ಲಿ ಹಿಡಿದು ಇದೆಲ್ಲ ಅದು ಸ್ವಲ್ಪ ಜಾಸ್ತಿ ಆದರೆ ನಾವು ವೆಟರ್ನರಿ ಡಾಕ್ಟ್ರನ್ನು ಕರಿತೇವೆ. ಇಲ್ಲಾಂದರೆ ಆ ಗಿಡಮೂಲಿಕೆ ನಾಟಿ ವೈದ್ಯರನ್ನು ಕರಿತೇವೆ. ನೀವು ಬಂದು ಸ್ವಲ್ಪ ನೋಡಿ ಇದು ಮಾಡಿ ಒಂದು ಮದ್ದು ಕೊಟ್ಟು ಹೋಗಿ ಅಂತ. ಇದು ಎರ್ಮಾಳ್ನ ತಂಡದ ಪರಿಚಯ. ಎರ್ಮಾಳ್ನವರು ಬೆಂಗಳೂರಿಗೆ ಹೇಗೆ ರೆಡಿಯಾಗಿದ್ದಾರೆ ಅನ್ನೋದರ ಒಂದು ಕಿರು ಚಿತ್ರಣ, ಹೇಗೆ ರೆಡಿ ಆಗ್ತಾ ಇದ್ದಾರೆ ಅನ್ನುವಂಥದ್ದು.
ಅದ್ರ ಜೊತೆಗೆ ಈ ಸರಿಯ ಕಂಬಳದಲ್ಲಿ ಅಲ್ಲಿ ಏನಾಗಬೇಕು ಅನ್ನುವಂತಹ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಬೇಡಿಕೆ ಅಲ್ಲ, ಬದಲಾಗಿ ನಮ್ಮ ಕೋಣಗಳನ್ನು ಸ್ವಲ್ಪ ಮಟ್ಟಿಗೆ ನಾವು ರಕ್ಷಣೆ ಮಾಡಿಕೊಳ್ಳುವಂಥ ದೃಷ್ಟಿಕೋನದಿಂದ ಇಂಥ ಬೇಡಿಕೆಗಳನ್ನು ಇಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆಯೋಜಕರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ನಾಡಿದ್ದು ಕಂಬಳ ಮುಂಬೈಯಲ್ಲಾದರೂ ಕೂಡ ನಮ್ಮ ಕೋಣಗಳನ್ನು ತೆಗೆದುಕೊಂಡು ಹೋಗ್ತೀವಿ, ಕಂಬಳ ನಮ್ಮ ಕೋಣಗಳಿರೋದು ಕಂಬಳದಲ್ಲಿ ಓಡಲಿಕ್ಕೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಸಿನಿಮಾ ನಟ ನಟಿಯರು ಕಂಬಳದ ಸ್ಟಾರ್ಗಳಲ್ಲ, ಬದಲಾಗಿ ಮುನ್ನಾ, ಸಾಂತು, ಕಾಟಿ, ದೂಜ, ಚೆನ್ನ, ಬೊಟ್ಟಿಮಾರು ಇವುಗಳೆಲ್ಲ ಕಂಬಳದ ಸ್ಟಾರ್ಗಳು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಇದು ಯರ್ಮಾಳ್ನ ಕಂಬಳ ತಂಡದ ಕಂಬಳ ಕೋಣೆಗಳನ್ನು ಸಾಕುವ ರೀತಿ ಮತ್ತು ಅವರ ಯಜಮಾನರು ಮಾತನಾಡಿದಂತಹ ಒಂದು ಕಿರು ಸಂದರ್ಶನ. ಸಂಜು ಯಾನೆ, ಸಂಜಯ್ ನಾರಾಯಣ್ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಯರ್ಮಾಳ್. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.